ಆಂಧ್ರ ಪ್ರದೇಶದಲ್ಲಿ ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗುತ್ತಿದ್ದಾನೆ ಎಂಬ ಕಾರಣಕ್ಕೆ ತಾಯಿಯೇ ತನ್ನ 15 ವರ್ಷದ ಮಗನನ್ನು ಪ್ರೇಮಿಯೊಂದಿಗೆ ಸೇರಿ ಕೊಲೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಹೊಸಹಳ್ಳಿ ಗ್ರಾಮದ ವೀರೇಂದ್ರ ಕೊಲೆಯಾದ ದುರ್ದೈವಿ. ವೀರೇಂದ್ರನ ತಾಯಿ ಗಂಗಮ್ಮಗೆ ಅದೇ ಗ್ರಾಮದ ದರ್ಗಪ್ಪ ಎಂಬಾತನೊಂದಿಗೆ ಅನೈತಿಕ ಸಂಬಂಧವಿತ್ತು ಎನ್ನಲಾಗಿದೆ. ತಾಯಿಯ ನಡವಳಿಕೆಯನ್ನು ವಿರೋಧಿಸುತ್ತಿದ್ದ ವೀರೇಂದ್ರ ಹಲವು ಬಾರಿ ಈ ವಿಚಾರವಾಗಿ ಪ್ರಶ್ನಿಸಿದ್ದಲ್ಲದೆ ಸಂಬಂಧಿಕರು ಹಾಗೂ ಗ್ರಾಮಸ್ಥರ ಮುಂದೆಯೂ ವಿಷಯವನ್ನು ಬಹಿರಂಗಪಡಿಸಿದ್ದ. ಇದರಿಂದ ತಾಯಿ ಹಾಗೂ ಮಗನ ನಡುವೆ ಆಗಾಗ ಜಗಳ ನಡೀತಲೇ ಇತ್ತು ಅಂತ ಪೊಲೀಸರು ತಿಳಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಗಂಗಮ್ಮ ಮತ್ತು ದರ್ಗಪ್ಪ ಸೇರಿ ವೀರೇಂದ್ರನನ್ನು ಹತ್ಯೆ ಮಾಡಿ ಶವವನ್ನು ಗ್ರಾಮದ ಹೊರವಲಯದ ಸ್ಮಶಾನದಲ್ಲಿ ರಹಸ್ಯವಾಗಿ ಹೂತು ಹಾಕಿದ್ರು. ಬಳಿಕ ತಮ್ಮ ಮೇಲೆ ಅನುಮಾನ ಬಾರದಂತೆ ಗಂಗಮ್ಮನೆ ಪೊಲೀಸ್ ಠಾಣೆಗೆ ತೆರಳಿ ಮಗ ನಾಪತ್ತೆಯಾಗಿದ್ದಾನೆ ಅಂತ ದೂರು ದಾಖಲಿಸಿದ್ರು. ಅಲ್ಲದೆ ಮಗನ ಹುಡುಕಾಟದ ನಾಟಕವಾಡುತ್ತಾ ತನಿಖೆ ವಿಳಂಬವಾಗುತ್ತಿದೆ ಎಂದು ಹೈಕೋರ್ಟ್ ಮೆಟ್ಟಿಲೇರಿದ್ದಾಳು. ಹೈಕೋರ್ಟ್ ಸೂಚನೆಯ ಬಳಿಕ ವಿಶೇಷ ತನಿಖಾ ತಂಡವನ್ನು ರಚಿಸಿ ಇಬ್ಬರನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸಿದಾಗ ಇಬ್ಬರ ಹೇಳಿಕೆಗಳಲ್ಲಿ ಭಾರೀ ಗೊಂದಲಗಳಿರುವುದು ಪತ್ತೆಯಾಯಿತು. ತೀವ್ರ ವಿಚಾರಣೆ ವೇಳೆ ಕೊಲೆ ಪ್ರಕರಣ ಬಯಲಾಗಿದ್ದು, ಸ್ಮಶಾನದಲ್ಲಿ ಹೂತು ಹಾಕಿದ್ದ ವೀರೇಂದ್ರನ ಶವವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಗೆ ಕಳುಹಿಸಲಾಗಿದೆ. ಸದ್ಯ ತಾಯಿ ಗಂಗಮ್ಮ ಹಾಗೂ ಪ್ರೇಮಿ ದರ್ಗಪ್ಪನನ್ನು ಬಂಧಿಸಿರುವ ಪೊಲೀಸರು ಮುಂದಿನ ತನಿಖೆ ಮುಂದುವರಿಸಿದ್ದಾರೆ.